ನಮಸ್ತೆ ರಮ್ಯಕ್ಕ, ನನ್ನ ಹೆಸರು ಹಾರಿಕಾ ಮಂಜುನಾಥ್. ಅಲ್ಲ ರಮ್ಯಕ್ಕ, ಯಾವ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಂಬ ಎತ್ತರವಾದ ಪ್ರತಿಮೆಯನ್ನ ಕಟ್ಟಿಸಿದಂತ ವ್ಯಕ್ತಿಯೇ ಆ ಪ್ರತಿಮೆಯ ಕೆಳಗಡೆ ನಿಂತ್ಕೊಂಡಾಗ ಒಂದು ಹಕ್ಕಿ ಪಿಚುಕೆ ರೀತಿಯಲ್ಲಿ ನಿಮಗೆ ಕಾಣಿಸ್ತಾರೆ ಅಂದ್ರೆ ಇನ್ನು ಆ ಪ್ರತಿಮೆ ಇನ್ನೆಷ್ಟು ಎತ್ತರವಾದದ್ದು ಅಂತ ನೀವು ಯೋಚಿಸ್ಬೇಕು. ಅದು ಬಿಡಿ, ಆ ಪ್ರತಿಮೆಯನ್ನ ಕಟ್ಟಿಸಿದಂತ ವ್ಯಕ್ತಿಯ ವ್ಯಕ್ತಿತ್ವ ಇನ್ನೆಷ್ಟು ಎತ್ತರವಾದದಂತ ನೀವೇ ಯೋಚಿಸ್ಬೇಕಾಗಿದೆ ಅಕ್ಕ. ಆ ವ್ಯಕ್ತಿ ಕಟ್ಟಿರೋದು ತನ್ನ ತಂದೆ ಅಥವಾ ತಾಯಿಯ ಪ್ರತಿಮೆ ಅಲ್ಲ, ಸ್ವತಃ ನಿಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯನ್ನ ಅವರು ಕಟ್ಟಿಸಿರೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಟ್ ದಿಸ್ ಪಾಯಿಂಟ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಕಾಂಗ್ರೆಸ್ನ ಹಿರಿಯ ನಾಯಕರಾದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯನ್ನ ನರೇಂದ್ರ ಮೋದಿಜಿ ಅವರು ಕಟ್ಟಿಸಿರೋದು. ಅಲ್ಲಕ್ಕ, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಂತೂ ಆ ವ್ಯಕ್ತಿಗೆ ಸಲ್ಲಿಸಬೇಕಾದಂತ ನ್ಯಾಯಯುತ ಗೌರವವನ್ನ ಸಲ್ಲಿಸಿಲ್ಲ. ಅದು ಬಿಟ್ಟು ಬೇರೆ ಪಕ್ಷದವರು ಅವರಿಗೆ ಗೌರವ ಸಲ್ಲಿಸ್ತಾ ಇದಾರೆ ಅಂದ್ರೆ ಅದನ್ನ ನೋಡಿ ಆನಂದಿಸಿ ಅಕ್ಕ, ಸಂತೋಷ ಪಡಿ. ಅಲ್ಲಕ್ಕ, ನಿಮಗೆ ಇಷ್ಟು ಎತ್ತರವಾದ ಪ್ರತಿಮೆಯನ್ನ ನೋಡಿದ್ರೇನೆ ನೀವು ಈ ತರ ಕಮೆಂಟ್ ಮಾಡ್ತಾ ಇದೀರಾ ಅಂದ್ರೆ ಇನ್ನು ಅದಕ್ಕಿಂತ ಎತ್ತರವಾದ ಶಿವಾಜಿ ಮಹಾರಾಜರ ಪ್ರತಿಮೆ ನಿರ್ಮಾಣಗೊಳ್ತಾ ಇದೆಯಲ್ಲ, ಇನ್ನು ಅದಕ್ಕೆ ನೀವು ಇನ್ ಯಾವ ರೀತಿ ಕಮೆಂಟ್ ಮಾಡ್ತೀರಾ ಅನ್ನೋದನ್ನ ನಾನು ಊಹಿಸ್ಲಿಕ್ಕೂ ಆಗ್ತಾ ಇಲ್ಲ ಅಕ್ಕ.